ಕೇರಳದ ಕಣ್ಣೂರುಡು ಹೊಸ ವಿಮಾನ ನಿಲ್ದಾಣ ಕಾರ್ಯ ಸುರುಮಂತ ನಡೆದವರ ಬಜಪೆ ವಿಮಾನ ನಿಲ್ದಾಣಡು ನನ್ನ ಟಿಕೆಟ್ ದಿಪ್ಪುನಕ್ಲ ಸಂಖ್ಯೆ ಕಮ್ಮಿ ಆಪನೇಟುಂಡು ಈ ಬಗೆಟ್ ಊರ್ದ ಪ್ರೀಪೇಡ್ ಟ್ಯಾಕ್ಸಿ ಡ್ರೈವರ್ಲು ಅಭಿಪ್ರಾಯ ತೆರಿಪಾದಿರು. ಬಜ್ಪೆ ಏರ್ಪೋರ್ಟ್ ಬರ್ಪುನ ಪೋಪುನ ಜನಕ್ಲನ ನಂಬುದುಪ್ಪುನ ಟ್ಯಾಕ್ಸಿ ಡ್ರೈವರ್ಲೆಗ್ ನನಮಿತ್ತಿಗ್ ಜನ ಸಮಸ್ಯೆ ಉಂಡಾತಂಡು. ಕೇರಳದ ಕಣ್ಣೂರುಡು ಐತರ ಹೊಸ ವಿಮಾನ ನಿಲ್ದಾಣ ಸುರು ಆಯ್ನೆಡ್ದವರ ನನ್ನ ಕಷ್ಟ ಅಂದ್ ಟ್ಯಾಕ್ಸಿ ಡ್ರೈವರ್ಲು ಪಂತಿರು. ಬಜ್ಪೆಡ್ದು ಹೆಚ್ಚಿಗೆ ಆಜಿ ಹೊಸ ಮಾರ್ಗಲೆಡಿ ವಿಮಾನ ಸಂಚಾರಗೂ ತಯಾರಾತಂಡು. ಇತ್ತೆ ದುಬೈ ಅಬುದಾಬಿ ಸಂಚಾರ ಮಲ್ತುಂದಿತ್ತಿನ ರೆಡ್ ಜೆಟ್ ಏರ್ಲೈನ್ಸ್ ವಿಮಾನಲಿನ ಉಂತಾದಿರು. ಆಂಡ ಇಂಡಿಗೋ ಏರ್ಲೈನ್ಸ್ ಬಜ್ಪೆಡ್ದು ರೆಡ್ ಹೊಸ ಮಾರ್ಗಲೆಡ್ ವಿಮಾನ ಸಂಚಾರಗೂ ಸಜ್ಜಾತಂಡು. ತಿರುವನಂತಪುರ ಬೊಕ್ಕ ಕುಡ್ಲ ಕೊಚ್ಚಿ ಮಾರ್ಗಡು ಡಿಸೆಂಬರ್ 10 ಬೊಕ್ಕ ಇಂಡಿಗೋ ಕಾರ್ಯ ಸುರುಮಲ್ಪುನ ಅಂದಾಜು ಉಂಡು. ಇಂಡಿಗೋ ಏರ್ಲೈನ್ಸ್ ದ ಒಟ್ಟುಗು ಏರ್ ಇಂಡಿಯಾ ಏರ್ಲೈನ್ಸ್ ಕುಡ್ಲಾ ಡಿಲ್ಲಿ, ಕುಡ್ಲಾ ಪುಣೆ, ಕುಡ್ಲಾ ಗೋವಾ, ಕುಡ್ಲಾ ಬೆಂಗಳೂರು ನಡುಟ್ಟು ವಿಮಾನ ಸಂಚಾರಕ್ಕೂ ಪಾತ್ರಕತೆ ನಡಪಾದಂಡು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಈ ಬಗೆಟ್ ವಿಮಾನಯಾನ ಮಂತ್ರಿ ಬೊಕ್ಕ ಅಧಿಕಾರ್ಲೆಡ ಪಾತ್ರಕತೆ ನಡಪಾದರು. ಕೇಂದ್ರ ವಿಮಾನಯಾನ ಮಂತ್ರಿ ಸುರೇಶ್ ಪ್ರಭು ಡಿಸೆಂಬರ್ 11 ಕುಡ್ಲಗ್ ಬರಿಯರೆತ್ತದು ಬಜಪೆಡ್ ಹೊಸ ವಿಮಾನ ಸಂಚಾರ ಸುರು ಮಲ್ಪೇರು. ಪ್ರಯಾಣ ಮಲ್ಪನಕ್ಲ ಸಮಸ್ಯೆ ಬಗೆಟ್ ಚರ್ಚೆ ಮಲ್ಪರೆ ಬಜ್ಪೆ ವಿಮಾನ ನಿಲ್ದಾಣ ಸಲಹಾ ಸಮಿತಿ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ನಿರ್ಧಾರ ಮಲ್ತಿದ್ದಾರೆ. ಓಲಕ್ಕೆ ಅನುಮತಿ ಕೊಟ್ಟ ಕೂಡಲೇ ನಮಗೆ 170% ನಮ್ಮದು ಆಲ್ರೆಡಿ ಬಾಡಿಗೆಯಲ್ಲಿ ಕಮ್ಮಿ ಆಗಿದೆ. 170% ಆಲ್ರೆಡಿ ಬಾಡಿಗೆ ಕಮ್ಮಿ ಆಗಿದೆ. ಅದಲ್ಲದೆ ಇತ್ತೀಚೆಗೆ ಮೊನ್ನೆ ಡಿಸೆಂಬರ್ 5 ತಾರೀಕಿನ ನಂತರ ಜೆಟ್ ಏರ್ವೇಸ್ನವ್ರದ್ದು 2 ವಿಮಾನ, ಇಂಡಿಗೋದವ್ರದ್ದು 1 ವಿಮಾನ ಆಲ್ರೆಡಿ ಇಲ್ಲಿ ಕ್ಯಾನ್ಸಲ್ ಆಗಿದೆ. ಅದರಲ್ಲೇ ನಮ್ಮ ಪ್ರೀಪೇಡ್ ಟೈಮ್ ಸಂಸ್ಥೆಗೆ ಬಹಳ ಒಂದು ದೊಡ್ಡ ಹೊಡೆತವಾಗಿದೆ. ಅದಲ್ಲದೆ ನಾಳೆಯಿಂದ ಕಣ್ಣೂರು ವಿಮಾನ ನಿಲ್ದಾಣ ಪ್ರಾರಂಭ ಆದರೆ ನಮಗೆ ಇದರಲ್ಲಿ 100ಕ್ಕೆ 85% ಹೊಡೆತ ಬೀಳುವುದು ಖಂಡಿತ. ಯಾಕೆಂದರೆ ಪ್ರತಿ ದಿವಸವೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬರುವಂಥ ಪ್ರಯಾಣಿಕರು ಕಣ್ಣೂರು, ಪಯ್ಯನ್ನೂರು ಅಂಥ ಸ್ಥಳದಲ್ಲಿರುವವರೇ ಬರೋದು. ಆ ಕಾರಣದಲ್ಲಿ ನಮಗೆ ಇಲ್ಲಿಂದ ಆ ಕಡೆ ಹೋಗುವ ಟ್ರಿಪ್ಪು ಸಿಗುವುದು ಇಲ್ಲ ಅಂತ ಖಂಡಿತ. ಅದಲ್ಲದೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಬಂದವರು ರೈಲು ಮಾರ್ಗವಾಗಿ ಇಲ್ಲಿಂದ ಮಂಗಳೂರು ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಅಂಥವ್ರು ಕೂಡ ಮಂಗಳೂರಿಗೆ ಹೋಗೋರು ಕೂಡ ಇಲ್ಲಿ ನಮ್ಮ ಟ್ಯಾಕ್ಸಿಯನ್ನು ಇದುವರೆಗೆ ಅವಲಂಬಿಸ್ತಾರೆ. ಇನ್ನೂ ಅದರಲ್ಲಿ ಹೋಗೋರಿಲ್ಲ. ಇದು ಕಣ್ಣೂರು ಏರ್ಪೋರ್ಟ್ ಆದರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನದಲ್ಲಿ 100ಕ್ಕೆ 100 ಇಲ್ಲಿ ಜನ ಕಮ್ಮಿ ಆಗೋದು ಇದು ಖಂಡಿತ.